ಈ ನಿಟ್ಟಿನಲ್ಲಿ ಬೇಕಾಗಿರಬೇಕಾಗಿದ್ದಂತಹ ಈ ಉಳ್ಳಾಲವನ್ನು ನಿಜಾರ್ಥದಲ್ಲಿ ನಗರವನ್ನಾಗಿ ಮಾರ್ಪಡುವಂತಹ ಭರವಸೆ ನಿರೀಕ್ಷೆ ನಮ್ಮ ನೂತನ ಕೌನ್ಸಿಲರ್ ಮೇಲೆ ಈ ಜನತೆ ಇಟ್ಟಿದ್ದಾರೆ. ಸೊ ಈಗ ನಾನು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ಅಯ್ಯೂಬ್ ಮಂಚಿಲ ಇವರು ಇವತ್ತಿನ ಸನ್ಮಾನಿತರು. ಇವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಹೂಗುಚ್ಛವನ್ನು ನೀಡಲು ಸಾಜಿಲ್ ಇವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಉಸ್ಮಾನ್ ಕಲ್ಲಾಪು ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಇವರನ್ನು ಕೂಡ ಹೂಗುಚ್ಛ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮಿಸ್ಬಾರ್ ಅವರು ಉಸ್ಮಾನ್ ಕಲ್ಲಾಪು ಅವರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಬೇಕೆಂದು ಕೈಚಪ್ಪಾಳೆ ಮೂಲಕ ಸಭಿಕರು ಸ್ವಾಗತಿಸಬೇಕು. ಊರಿನ ಹಿರಿಯ ಚೇತನ ಶ್ರೀಯುತ PM ಮೊಹಮ್ಮದ್ ಇಚ್ಛಾ ಎಂದು ಅರಿಯಲ್ಪಡುವ ಇವರನ್ನು ಕೂಡ ಬಹಳ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೂ ಕೂಡ ಹೂಗುಚ್ಛವನ್ನು ನೀಡಲು ಅಹಮದ್ ಅವರಲ್ಲಿ ಕೇಳಿಕೊಳ್ತೇನೆ. ಅದೇ ರೀತಿ ನಮ್ಮ ಜೊತೆ ಕರೀಂ ಅಲೇಕಲ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರು ಇವರನ್ನು ಕೂಡ ನಾಯಕರು ಕೂಡ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವರಿಗೂ ಕೂಡ ಹೂಗುಚ್ಛವನ್ನು ನೀಡಲು ಕಾರ್ಯಕರ್ತರು. ಎಲೆಕ್ಷನ್ ಆಗುವಾಗ ಕಡತಲೆ ಎಲ್ಲ ಯುವಕರು ಹಿರಿಯರು ಸೇರಿ ಅಯ್ಯೂಬ್ ಅವರನ್ನೆಲ್ಲ ಕಾಂಗ್ರೆಸ್ ಪಕ್ಷವನ್ನು ನೀವು ಮತವನ್ನು ಹಾಕಿ ಕೆಲಸ ಆಗಬೇಕು ಅಂತೇಳಿ ನೀವೆಲ್ಲರೂ ಸೇರಿ ದುಡ್ದಿದ್ದೀರಿ. ಅದಕ್ಕಾಗಿ ನಿಮಗೆ ಮೊದಲು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಗರಸಭೆ ಎಲೆಕ್ಷನ್ ಬರುವಾಗ ನೀವೆಲ್ಲರೂ ಸೇರಿ ಕೆಲಸ ಮಾಡಿದ್ದಕ್ಕಾಗಿ ಅವರು ಈಗ ನಗರಸಭೆ ಸದಸ್ಯರಾದರು. ಇಲ್ಲಿ ನಗರಸಭೆ ಎಲೆಕ್ಷನ್ ಆಗುವಾಗ ಯಾಕೆ ನೀವು ಮತ ಹಾಕಿದ್ದೀರಿ ಅಂದರೆ ನಮ್ಮ ಊರಿನಲ್ಲಿ ಕೆಲಸ ಆಗಬೇಕು, ಕೆಲಸದ ಬಗ್ಗೆ ಮಾತ್ರ ನೀವು ಎಲ್ಲರೂ ಒಗ್ಗಟ್ಟಾಗಿ ಮತವನ್ನು ಹಾಕಿದ್ದೀರಿ. ಒಂದು ಸದಸ್ಯರು ಆಯ್ಕೆ ಮಾಡುವುದಾದರೆ ಎಲ್ಲ ಧರ್ಮದವರ ಸಹಕಾರ ಬೇಕಾಗ್ತದೆ. ನೀವೆಲ್ಲರೂ ಒಗ್ಗಟ್ಟಾಗಿ ಈ ಪ್ರದೇಶದಲ್ಲಿ ಕಡತೆಯಲ್ಲಿ ಮಂಚಿಲ ಮತ್ತು ಮಾರ್ಗತಲೆ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಅವರನ್ನು ಜನಪ್ರತಿನಿಧಿಯಾಗಿ ಮಾಡಿದ ನಂತರ ಅವರು ನಗರಸಭೆಗೆ ಹೋದ ಮೇಲೆ ನಿಮ್ಮ ಸೇವೆ ಮಾಡಲಿಕ್ಕೆ ಅವರ ಧರ್ಮ ಆಗಿರ್ತದೆ, ನಿಮ್ಮ ಸೇವೆ ಮಾಡುವುದು. ನಮ್ಮ ಇಲ್ಲಿಯ ಶಾಸಕರು ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ನಮ್ಮೆಲ್ಲರ ನಾಯಕರಾದ E.T. ಖಾದರ್ ಅವರು ಒಟ್ಟಿಗಿದ್ದಾರೆ, ನಿಮ್ಮ ಒಟ್ಟಿಗೆ ಇದ್ದಾರೆ. ಅವರಿಂದಾಗಿ ಈ ಪ್ರದೇಶದಲ್ಲಿ ತುಂಬ ಕೆಲಸ ಆಗಲಿಕ್ಕೆ ಬಾಕಿ ಇದೆ. ಅವರ ನೇತೃತ್ವದಲ್ಲಿ ಅವರು ಅಲ್ಲಿ ಹೋಗಿ ನಾನು ಕಲ್ಲಾಪಲ್ಲಿ ಎಷ್ಟು ಕೆಲಸ ಮಾಡಿದ್ದೇನೆ ಎಲ್ಲ ನಮ್ಮ ಊರಿಗಾಗಿ ಮಿನಿಸ್ಟರ್ ಹತ್ರ ಹೋಗಿ ಡೈಲಿ ಮಾತಾಡಿ ಗಲಾಟೆ ಮಾಡಿಸಿದ್ದೇನೆ. ಅದೇ ಥರ ಅಯ್ಯೂಬ್ ಅವರು ನಮ್ಮಿಂದ ಹುಷಾರಿದ್ದಾರೆ. ಅವರು ಮಾತಾಡಲಿಕ್ಕೆ ನಿಮ್ಮೆಲ್ಲ ಕೆಲಸಗಳಿಗೆ ಅವರು ಯಾವಾಗಲೂ ಸಿದ್ಧವಾಗಿದ್ದಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ, ನಮ್ಮ ಗೆಳೆಯರು. ಅದಕ್ಕಾಗಿ ಈ ಊರಿನ ರೋಡು ತೋಡು ಮಾತ್ರ ಅಲ್ಲ, ನಮ್ಮ ಎಲ್ಲ ಧರ್ಮದವರು ಒಗ್ಗಟ್ಟಾಗಿ ಇರಬೇಕಾದ್ರೆ ನಿಮ್ಮೆಲ್ಲರ ವಿಶ್ವಾಸವನ್ನು ಅವರು ಪಡಿಬೇಕಾಗ್ತದೆ. ಅದಕ್ಕಾಗಿ ನೀವೆಲ್ಲರೂ ಸಂಪೂರ್ಣವಾಗಿ ಅವರಿಗೆ ಸಹಕಾರ ಕೊಡಬೇಕು. ಈ ಊರಿನ ಕೆಲಸವು ಮತ್ತು ಎಲ್ಲ ವರ್ಗದವರ ಕೆಲಸವು ಮಾಡಲಿಕ್ಕಾಗಿ ನಿಮ್ಮೆಲ್ಲ ಸಹಕಾರ ಅವರಿಗೆ ಬೇಕಾಗ್ತದೆ. ಅವರು ಮಿನಿಸ್ಟರ್ ಅವರ ಹತ್ರ ನಿರಂತರವಾಗಿ ಮಾತಾಡುವಂಥ ಒಂದು ವ್ಯಕ್ತಿ. ಒಂದು ನಾಯಕತ್ವ ಕೊಡಬೇಕಾದರೆ ಯಾವುದೇ ಒಂದು ಕೆಲಸದ ಬಗ್ಗೆ ಊರಿನ ಬಗ್ಗೆ ಕಾಳಜಿ ಇದ್ದವರಿಗೆ ಕೊಡಬೇಕು. ಅದೇ ಥರ ನೀವೆಲ್ಲರೂ ಸೇರಿಕೊಂಡು ಎಲ್ಲ ವರ್ಗದವರು ಸೇರಿಕೊಂಡು ಅಯ್ಯೂಬ್ ಅವರಿಗೆ ಮತವನ್ನು ಹಾಕಿ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೊಂದು ಏನಂದರೆ ನಗರಸಭೆಯಲ್ಲಿ ಮೆಂಬರ್ ಆದರೆ ಸಾಕಾಗಲಿಕ್ಕಿಲ್ಲ, ಅಲ್ಲಿ ಹೋಗಿ ಏನಾದರೂ ಗಲಾಟೆ ಮಾಡಿದರೆ ಆದರೆ ಮಾತ್ರ ಇಲ್ಲಿ ಕೆಲಸ ಆಗಲಿಕ್ಕೆ ಸಾಧ್ಯ. ಮತ್ತೊಂದು ಎಲೆಕ್ಷನ್ ಆದ ಮೇಲೆ 5 ವರ್ಷ ದುಡಿದ ಮೇಲೆ ಏನೆಲ್ಲ ಬಂದು ಅಪಪ್ರಚಾರ ಮಾಡ್ತಾರೆ, ಅದಕ್ಕೆ ನೀವು ಕಿವಿ ಕೊಡ್ಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಅವರ ಕೆಲಸದ ಬಗ್ಗೆ ಮಾತ್ರ ನೋಡಿ. ಅವರ ಸ್ವಂತಕ್ಕೆ ಏನೆಲ್ಲ ಅಪಪ್ರಚಾರ ಮಾಡ್ತಾರೆ, ಅದಕ್ಕೆ ನೀವು ಕಿವಿ ಕೊಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಊರಲ್ಲಿ ಕೆಲಸ ಆಗಿದೆ, ನಿಮ್ಮ ಟಾರ್ಗೆಟ್ ಒಂದೇ, ನಮ್ಮ ಊರಿನಲ್ಲಿ ಕೆಲಸ ಆಗಬೇಕು, ರೋಡ್ ಆಗಬೇಕು, ಲೈಟ್ ಆಗಬೇಕು, ಚರಂಡಿ ಆಗಬೇಕು. ಅವರು ಇಂಪ್ರೂವ್ಮೆಂಟ್ ಆಗಿದ್ದಾರೆ, ಅವರು ಒಳ್ಳೆಯದಾಗಿದ್ದಾರೆ ಅಂತೇಳಿ ಚಿಂತನೆ ದೇವರು ಮಾಡೋದು. ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಅವರ ಮೇಲೆ ಇರಲಿ. ನಾವು ಈ ಊರಿನವರು ಒಳ್ಳೆ ಸ್ವಾಭಿಮಾನದವರು, ನನಗೆ ಗೊತ್ತಿದೆ. ಮಂಚಿಲ ಮಾರ್ಗದಲ್ಲೇ ಒಟ್ಟಿಗಾದರೆ ಯಾವಿಂದಲೂ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಗಂಗಾಧರ ಮತ್ತು ದಿನಕರ್ ಅವರು ಅಣ್ಣ ತಮ್ಮಂದರು. ಅವರು ಎಲ್ಲಿ ಹೋದ್ರು ಎಲೆಕ್ಷನ್ ನಿಂತಾಗ ಏನೆಲ್ಲ
ಆ ಆಸೆ ಆಕಾಶಗಳನ್ನು ತೋರಿಸಿ ಸೋತ ಮೇಲೆ ಇಲ್ಲಿಯವರನ್ನು ಆರೋಪ ಮಾಡುವುದು ತುಂಬ ಇದೆ. ದಿನಕರುಲ್ಲ 2 ಸರ್ತಿ ನನ್ನ ಎದುರಿಗೆ ಸೋತಿದ್ರು. ಎಲೆಕ್ಷನ್ ಸೋತ ಮೇಲೆ ಅಲ್ಲಿಯವರನ್ನು ಆರೋಪ ಮಾಡೋದು, ನನ್ನನ್ನು ಅಷ್ಟು ತಿಂದರು ಇಷ್ಟು ತಿಂದರು ಅಂತೇಳಿ. ಅದೇ ಥರ ಗಂಗಾಧರರು ಆಫೀಸಲ್ಲೇ ಇರೋದು, ಮೊಬೈಲ್ ಏನಿಲ್ಲ, ಏನು ನಿಮಗೆ ಉಪಕಾರಕ್ಕೆ ಏನು ಸಿಗ್ಲಿಕ್ಕಿಲ್ಲ, ಅವರ ಆಫೀಸ್ಗೆ ಹೋಗ್ಬೇಕು. ಅಯ್ಯಬಾದರೆ ನಿಮ್ಮ ಮನೆಗೆ ಬರುವಂಥ ಒಂದು ನಾಯಕ. ಅದಕ್ಕಾಗಿ ಇದು 5 ವರ್ಷ ಆದರೂ ಮತ್ತು ನಾಯಕರಾಗಿ ಬೆಳಿಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಪಡೆದು ಅವರು ಬೆಳೀತಾರೆ. ನಮ್ಮ ಶಾಸಕರಿದ್ದಾರೆ. ಇನ್ನು ಮುಂದಿನ ದಿನದಲ್ಲೂ ಕಾಂಗ್ರೆಸ್ ಪಕ್ಷವನ್ನು ಎಲ್ಲ ಸೇರಿ ಒಗ್ಗಟ್ಟಾಗಿ ಗಟ್ಟಿ ಮಾಡಿದರೆ ಮಾತ್ರ ನಮ್ಮದು ನಾಳೆದು MP ಎಲೆಕ್ಷನ್ ಬರ್ತದೆ. ಆಗಲೂ ನೀವೆಲ್ಲರೂ ಒಗ್ಗಟ್ಟಾಗಿ ಒಂದು ನಮ್ಮ ಯಾವುದೇ ಅಭ್ಯರ್ಥಿ ಆದರೆ ಕಾಂಗ್ರೆಸ್ ಪಕ್ಷವನ್ನು ವಿನ್ ಮಾಡಿ ಕೊಡಬೇಕು. ನಮ್ಮ ನಾಯಕರಾದ ET ಖಾದರ್‌ಯವರಿಗೆ ಶಕ್ತಿಯನ್ನು ಕೊಡುವಂಥ ಕೆಲಸ ನಾವೆಲ್ಲರೂ ಮಾಡುವ. ಇಲ್ಲಿ ಹಲವಾರು ಕೆಲಸಗಳು ಅಭಿವೃದ್ಧಿಗಳು ಇನ್ನೂ ಕೂಡ ಬಾಕಿ ಇದೆ. ಈ ನಿಟ್ಟಿನಲ್ಲಿ ಈ ವಾರ್ಡಿನ ಬಗ್ಗೆ ನಾವು ಇವತ್ತು ಮಾತನಾಡಬೇಕಾಗಿದೆ. ಈ ವಾರ್ಡಿನಲ್ಲಿ ಹಲವಾರು ಸಮಸ್ಯೆಗಳಿವೆ. ನಮಗೆ ನಾವು ನಡೆದು ಬರುವಂತಹ ದಾರಿ ನೋಡಿದ್ರು, ಇಲ್ಲಿ ಎಷ್ಟೋ ಮನೆಗಳು ತುಂಬಿವೆ, ಆದರೆ ನಡೆಯುವ ಮಾರ್ಗ ರಸ್ತೆಯ ಸೌಲಭ್ಯ ಸರಿಯಾಗಿ ಇಲ್ಲ. ಮಳೆ ಬಂದರೆ ಒಂದು ನದಿಯ ಮಧ್ಯೆ ಬದುಕುವಂತೆ ಜನರು ಬದುಕ್ತಾ ಇರ್ತಾರೆ. ಸೊ ನಮಗೆ ಇಲ್ಲಿ ಈ ಪೂರ್ವ ಚುನಾವಣೆಯ ಮುಂಚೆ ಇಲ್ಲಿ ಕಾರ್ಯಕ್ರಮ ಮಾಡಿದಾಗ ನಮ್ಮ ಸನ್ಮಾನ್ಯ ಸಚಿವರು ಹೇಳಿದರು, 10 ವರ್ಷಗಳಲ್ಲಿ ಈ ಕ್ಷೇತ್ರದಲ್ಲಿ ಯಾವ ಅಭಿವೃದ್ಧಿ ನಡೆಯಲಿಲ್ಲ, ಅದನ್ನು 5 ವರ್ಷಗಳಲ್ಲಿ ನಮ್ಮ ಅಭ್ಯರ್ಥಿ ಖಂಡಿತವಾಗಿ ಮಾಡಿ ತೋರಿಸ್ತಾರೆ. ಸೊ ಇದರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಅಹೋರಾತ್ರಿ ದುಡಿದಂತಹ ಈ ಕಟ್ಟತಲೆಯ ನಾಗರಿಕರು, ಮಾರ್ಗತಲೆಯ ನಾಗರಿಕರು, ಇವರಲ್ಲಿ ಅಯ್ಯೂಬ್ರವರಲ್ಲಿ ಹಲವಾರು ಭರವಸೆ ಇದೆ. ಆ ನಿಮಿತ್ತ ಅವರು ತಮ್ಮ ಮನವಿಯನ್ನು ಕೂಡ ಇಲ್ಲಿ ಸಲ್ಲಿಸ್ತಾ ಇದ್ದಾರೆ. ಮೌಖಿಕವಾಗಿ ನಾನು ಅದರ ಕೆಲವು ಮನವಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇಲ್ಲಿ ಮೊದಲನೇದಾಗಿ ಒಂದು ಚರಂಡಿ ವ್ಯವಸ್ಥೆ ನಡೆಯಬೇಕಿದೆ. ಇಲ್ಲಿನ ಈ ಸಂಘಟಕರು ನನ್ನೊಂದಿಗೆ ಹೇಳಿದಂತಹ ಮನವಿಯಾಗಿದೆ. ಇದು ಚರಂಡಿ ವ್ಯವಸ್ಥೆ ಅಲ್ಲಿ ತೋಡಿದೆ, ಆ ಆಲಿ ಅವರ ಮನೆ ಇದೆ. ಆದ ನಂತರ ಲತೀಫ್ ರವರ ಮುಖಾಂತರವಾಗಿ ಈಗಾಗಲೇ ನಮ್ಮ ಜೊತೆ ಇರುವಂತಹ PA ಮೊಹಮ್ಮದ್ ಇಚ್ಛಾ ಅವರ ಮನೆಯ ಈ ರಸ್ತೆ ಏನಿದೆ, ಇದು ಪ್ರಮುಖ ರಸ್ತೆ, ಮಾರ್ಗತಲೆಗೆ ಸೇರಬೇಕಾಗಿರುವಂತಹ ಪ್ರಮುಖ ರಸ್ತೆ. ಈ ರಸ್ತೆಗೆ ಚರಂಡಿ ವ್ಯವಸ್ಥೆ ಮಾಡಬೇಕಾಗಿದೆ. ಅದೇ ರೀತಿ ರಸ್ತೆ ಕಾಂಕ್ರೀಟೀಕರಣ, ನಾವು ಇರುವಂತಹ ಈ ಮನೆ, ಇದರ ಮತ್ತೆ ಈ ರೋಡ್ ಕೂಡ ಮುಂದಿನ ದಿನಗಳಲ್ಲಿ ಅದು ಈಗಲೂ ಕೂಡ ಪ್ರಮುಖ ರಸ್ತೆ. ಇದೊಂದು ಮನೆಯ ಅಂಗಳದಲ್ಲಿರುವ ರಸ್ತೆ ಖಂಡಿತ ಅಲ್ಲ. ಈ ಮುಖಾಂತರವಾಗಿ ನಮ್ಮ ತೊಕ್ಕೋಟೆಗೆ ಕೂಡ ಜನರು ತಲುಪ್ತಾ ಇದ್ದಾರೆ. ಸೊ ಇದು ಹೆಚ್ಚಿನ ಅಭಿವೃದ್ಧಿ ಆದರೆ ಕೇವಲ ಈ ಕಟ್ಟತಲೆಯ ನಾಗರಿಕರಿಗೆ ಮಾತ್ರ ಅಲ್ಲ, ಈ ಪರಿಸರದಲ್ಲಿರುವ ಎಲ್ಲರಿಗೂ ಕೂಡ ಇದು ಉಪಕಾರಿಯಾಗುತ್ತದೆ. ಸೊ ಈ ರಸ್ತೆ ಇದು PA ಮೊಹಮ್ಮದ್ ರವರ ಮನೆಯಿಂದ ಇಲ್ಲಿ ಸಾದಿಕ್ ರವರ ಮನೆ ತನಕ ಮುಖ್ಯವಾಗಿ ಈಗ ಸದ್ಯಕ್ಕೆ ಕಾಂಕ್ರೀಟೀಕರಣ ಆಗಬೇಕಾಗಿದೆ ಸರ್. ಅದೇ ರೀತಿ ಉಸ್ಮಾನ್ ರವರ ಮನೆ ಇದೆ, ನಮ್ಮ ಜೊತೆ ಬಹಳ ಸಕ್ರಿಯರಾಗಿ ದುಡಿಯುವವರು. ಮಸೀದಿಯ ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮ ಇಲ್ಲಿ ಉಸ್ಮಾನ್ ರವರು ಅವರ ಮನೆ, ಅಂದ್ರೆ ಅವರ ಮನೆಯ ಬಾಗಿಲಿಗೆ ನಾನು ಹೇಳಿದಲ್ಲ, ಅಲ್ಲಿ ಅವರ ಮನೆ ಇಲ್ಲಿ ಹತ್ತಿರದಲ್ಲಿದೆ. ಸೊ ಅಲ್ಲಿ ಕೂಡ ಕಾಂಕ್ರೀಟೀಕರಣ ಆಗಬೇಕು. ಮತ್ತು 8 ತಿಂಗಳ ಹಿಂದೆ ಸಿರ್ಲಾಮರವರ ಮನೆಯಿಂದ, ಇಲ್ಲಿ ಹತ್ತಿರದಲ್ಲಿ ಸಿರ್ಲಾಮ ಅಂತ ಒಬ್ಬರು ಇದ್ದಾರೆ ದೇಶ ಬಾಂಧವರು, ಅವರ ಮನೆಯಿಂದ ಸ್ಟೋರ್ ಹೌಸ್ ತನಕ ಮಣ್ಣು ಮಂಜೂರಾಗಿದೆ ರಸ್ತೆಗೆ. ಅಲ್ಲಿ ರಸ್ತೆ ಮಾಡುವಂತ ಅಂದ್ರೆ ಶಾಶ್ವತ ರಸ್ತೆ ಮಾಡುವಂತ ಅವಸ್ಥೆ ಇಲ್ಲ, ಅಂದ್ರೆ ರೈಲಾಧಿಕಾರಿಗಳಿಗೆ ಸೇರಿದಂತಹ ಜಾಗ, ಅಲ್ಲಿ ಮಣ್ಣು ಮಂಜೂರಾಗಿದೆ. ಆ ಮಣ್ಣು ಆದಷ್ಟು ಬೇಗ ಆ ರಸ್ತೆಗೆ ಬೀಳುವಂತೆ ಮಾಡಬೇಕು ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಜೊತೆಗೆ ಹಲವಾರು ಕಿರುನೀರು ಯೋಜನೆ, ಇಲ್ಲಿ ಒಬ್ಬರು ಸಜೆಷನ್ ಕೊಟ್ಟರು, ಕಿರುನೀರು ಯೋಜನೆ ಬರ್ತದೆ ಇಲ್ಲಿ ಮುಂದಿನ ದಿನ. ಈ ವಾರ್ಡ್ ಅಂತಲ್ಲ, ಒಟ್ಟು ಈ ಮಂಗಳೂರು ಕರಾವಳಿ ಆಗಿರಲಿ, ಒಟ್ಟು ನೀರಿನ ಸಮಸ್ಯೆ ಗಂಭೀರವಾಗ್ತಾ ಇದೆ. ಸೊ ಈ ನೀರಿನದು ಪ್ರಥಮ ಆದ್ಯತೆ ಕೊಟ್ಟು ನೀರಿನ ಸಮಸ್ಯೆಯನ್ನು ಪರಿಹರಿಸಬೇಕು. ಅದಕ್ಕೆ ಬೇಕಾದಂತಹ ನಿಮಗೆ ಮಾಹಿತಿ, ನಿಮ್ಮ ಜೊತೆ ಸೇರಿ ಸಲಹೆ ಎಲ್ಲ ನೀಡುವಂತಹ ಪ್ರಮುಖರು ನಮ್ಮ ಜೊತೆ ಇದ್ದಾರೆ, ಯುವಕರಿದ್ದಾರೆ, ನಿಮ್ಮ ಜೊತೆ ದುಡಿಯುವವರಿದ್ದಾರೆ. ಅವರ ಜೊತೆ ಸೇರಿಸಿಕೊಂಡು ನೀವು ಈ ವಾರ್ಡನ್ನು ಅಭಿವೃದ್ಧಿ ಮಾದರಿ ವಾರ್ಡನ್ನಾಗಿ ಪರಿವರ್ತಿಸಬೇಕು ಎಂದು ತಮ್ಮಲ್ಲಿ ಕಳಕಳಿಯಿಂದ ನಾನು ವಿನಂತಿಸ್ತಾ ಇದ್ದೇನೆ. ಮೂಲಭೂತ ಸಮಸ್ಯೆಗಳಾದಂತಹ ನೀರು, ವಿದ್ಯುತ್, ರಸ್ತೆ, ಬೀದಿ ದೀಪ, ಶುಚಿತ್ವ, ಆರೋಗ್ಯ, ಶಿಕ್ಷಣ ಒದಗಿಸಲು ಗರಿಷ್ಠ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ ಅಯ್ಯೂಬ್ರವರ ಜೊತೆ ಸೇರಿಕೊಂಡು. ಅದೇ ರೀತಿ ನಿರುದ್ಯೋಗಿಯಾದಂತಹ ಪ್ರತಿಭಾವಂತ ಯುವಕರು ನಮ್ಮ ಜೊತೆ ಇದ್ದಾರೆ. ಯುವಕರನ್ನು ಕೇವಲ ಚುನಾವಣೆಯ ಪ್ರಚಾರಕ್ಕೆ ಮಾತ್ರ ನಾವು ಬಳಸಿ ಬಿಸಾಡ್ತಾ ಇದ್ದೇವೆ. ಯೂಸ್ ಅಂಡ್ ಥ್ರೋ ಪ್ಲಾಸ್ಟಿಕ್ ಗ್ಲಾಸ್ ಇದ್ದಂತೆ
ಆ ಯುವಕರಲ್ಲಿ ಅನೇಕ ಪ್ರತಿಭೆ ಇದೆ. ಅಂತಹ ಪ್ರತಿಭಾವಂತ ಯುವಕರಿಗೆ ಉದ್ಯೋಗವನ್ನು ಕಲ್ಪಿಸಬೇಕು. ಉದ್ಯೋಗ ಕಲ್ಪಿಸಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ, ಆದರೆ ಅವರಿಗೆ ತರಬೇತಿ ನೀಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು. ಆ ರೀತಿ ಬೇರೆ ಸಂಘಟನೆಯೊಂದಿಗೆ ಸೇರಿಕೊಂಡು ಮಾಡಬೇಕು ಎಂದು ನಾನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸ್ತೇನೆ. ಸರ್ಕಾರಿ ಸೌಲಭ್ಯಗಳು ಸುಲಭವಾಗಿ ಮನೆ ಬಾಗಿಲಿಗೆ ತಲುಪುವಂತೆ ಮಾಡಬೇಕು. ಹಲವಾರು ಸರ್ಕಾರಿ ಸೌಲಭ್ಯ ಬರ್ತಾ ಇದೆ, ಹಕ್ಕೊತ್ತಾಯ ನೀಡುವಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ಜನರಿಗೆ ಅಲ್ಪಸಂಖ್ಯಾತರಿಗೆ ಬರುವಂತಹ ಸೌಲಭ್ಯಗಳು, ಇವೆಂದು ನಿಜವಾಗಿ ಎಷ್ಟೋ ವರ್ಷದಿಂದ ಇದೆ, ಆದರೆ ನಮಗೆ ಗೊತ್ತಿಲ್ಲ, ನಮಗೆ ಅದರ ಮಾಹಿತಿ ಕೊಡುವವರಿಲ್ಲ. ಅದನ್ನು ಪಡೆಯುವ ಹುಮ್ಮಸ್ಸು ಕೂಡ ನಮ್ಮಲ್ಲಿ, ಅದರ ಅಗತ್ಯತೆಯನ್ನು ಕೂಡ ನಾವು ಕಾಣಿಸ್ತಾ ಇದ್ದೆ. ಆದರೆ ಈಗ ಅವೆಲ್ಲವನ್ನು ಪಡೆಯುವವರಿದ್ದಾರೆ, ಅದರ ಅಷ್ಟು ನಿರ್ಗತಿಕರಾಗಿರುವಂತಹವರಿದ್ದಾರೆ, ಅದರ ಅಗತ್ಯ ಇರುವವರಿದ್ದಾರೆ. ಅವರಿಗೆ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸಿಕೊಡ್ಬೇಕೆಂದು ಮನವಿ ಮಾಡ್ತಾ ಇದ್ದೇನೆ. ವಾರ್ಡ್ ಸಮಿತಿ ರಚಿಸಬೇಕು. ಪ್ರತಿ ತಿಂಗಳು ವಾರ್ಡ್ ಸಮಿತಿಯ ರಚನೆಯೊಂದಿಗೆ ಅಲ್ಲಿ ಜನರ ಸಮಸ್ಯೆಯನ್ನು, ಹೊಸ ಹೊಸ ಸಮಸ್ಯೆಗಳಿದ್ದರೆ, ಸಲಹೆಗಳಿದ್ದರೆ ಅದನ್ನು ಕೂಡ ಎಲ್ಲರೂ ಸೇರಿ ಅವರಿಗೆ ಕೈ ಜೋಡಿಸಿ ಮಾಡಬೇಕು ಎಂದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಒಟ್ಟಿನಲ್ಲಿ ಉಳ್ಳಾಲ ನಗರಸಭಾ ವ್ಯಾಪ್ತಿಯಲ್ಲಿ ಅಯ್ಯೂಬ್ ಮಂಚಿಲಾರವರು ಒಂದು ದೊಡ್ಡ ಹೆಸರು ಗಳಿಸಲಿ ಎಂಬ ಆಶ್ವಾಸನೆ ನಮಗೆ ಆಗಿರುವಂತಹ ದರ್ಗಾ ಚಾರಿಟೇಬಲ್ ಟ್ರಸ್ಟ್, ಇದರ ಟ್ರಸ್ಟಿಯಾಗಿರುವಂತಹ ಬ್ಯಾರಿ ಸದ್ಭಾವನಾ ವೇದಿಕೆ ಸಂಚಾಲಕರಾಗಿರುವಂತಹ ಸರ್ವಧರ್ಮ ಸಮನ್ವಯ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ, ಅದೇ ರೀತಿ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕ ಉಪಾಧ್ಯಕ್ಷ, ಇವರು ನಮ್ಮ ನೂತನ ಕೌನ್ಸಿಲರ್ ಶ್ರೀಯುತ ಹಿರಿಯ ಮುಖಂಡರಾದಂತಹ ಮೊಹಮ್ಮದ್ ಅವರೊಂದಿಗೆ, PM ಮೊಹಮ್ಮದ್ ಅವರೊಂದಿಗೆ ಶಾಲು ಹೊದಿಸಲು ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಸಭಿಕರು ಚಪ್ಪಾಳೆ ತಟ್ಟಿ ಈ ಕಾರ್ಯಕ್ರಮಕ್ಕೆ ಕೇಳ್ತಾ ಇದ್ದೇನೆ. ಅದೇ ರೀತಿ ನಾನು ಸದಸ್ಯನಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ, ಅಧ್ಯಕ್ಷನಾಗಿ, ಈಗ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಬಂದಿದ್ದೇನೆ. ನನ್ನ ಈ ಸಲದ ಚುನಾವಣೆಯಲ್ಲಿ ಪಕ್ಷವು ನನ್ನನ್ನು ಗುರುತಿಸಿ ನನಗೆ ಅವಕಾಶವನ್ನು ಕೊಡುವುದಾದರೆ ಅಯ್ಯೂಬ್ಗಿಂತಲೂ ಸಫರ್ ಸಂಸ್ಥೆಯೊಬ್ಬ ಸದಸ್ಯ, ಉಪಾಧ್ಯಕ್ಷ ಮತ್ತು ಉಸ್ಮಾನ್ ಕಲ್ಲಾಫ್ ನನ್ನ ಮಿತ್ರ ಅನ್ನುವ ನೆಲೆಯಲ್ಲಿ ಸನ್ಮಾನ್ಯ UT ಖಾದರ್ ಅವರು ನನಗೆ ಒಂದು ಅಷ್ಟೊಂದು ಕಷ್ಟ ಕಠಿಣದ ಸಂದರ್ಭದಲ್ಲೂ ಕೂಡ ಒಂದು ಚುನಾವಣೆಗೆ ನಿಲ್ಲಲು ಫಾರ್ಮ್ ಅನ್ನು ನೀಡಿದರು. ಅದರಲ್ಲಿ ನನ್ನ ಮಿತ್ರ ಉಸ್ಮಾನ್ ಅವರ ಪಾತ್ರ ಬಹಳವಿತ್ತು. ಯಾಕೆಂದ್ರೆ ಆತನಿಂದ ನಾನು ತಿಳ್ಕೊಂಡ ವಿಚಾರ ಏನಂದ್ರೆ, ಯಾವತ್ತು ಯಾರ ಜೊತೆ ನಾವು ಗುರುತಿಸಿಕೊಳ್ತೇವೋ ಅವರಿಗೆ ಸದಾಕಾಲ ಪ್ರೀತಿ ಮತ್ತು ವಿಶ್ವಾಸ ಗೌರವದೊಂದಿಗೆ ಬದುಕುವಂತಹ ವಿಚಾರವನ್ನು ಆತ ನನಗೆ ಬಹಳಷ್ಟು ತಿಳಿದು ಹೇಳಿಕೊಟ್ಟಿದ್ದಾನೆ. ಬಂಧುಗಳೇ, ನಾನು ಹೆಚ್ಚಾಗಿ ಏನು ಹೇಳ್ತಾ ಇಲ್ಲ. ಈಗಾಗಲೇ ಇಲ್ಲಿಯ ಜನರು ಪರವಾಗಿ ಈಗಾಗಲೇ ರಿಯಾಜ್ ರವರು ಹಲವಾರು ವಿಚಾರಗಳನ್ನು ನನಗೆ ಹೇಳಿದ್ದಾರೆ. ಉಳ್ಳಾಲ ನಗರಸಭೆಯಲ್ಲಿ ಈಗಾಗಲೇ ಬಹಳಷ್ಟು ಹಣದ ಕೊರತೆ ಇದ್ದು ಸುಮಾರು 3 ಕೋಟಿಗಿಂತ ಜಾಸ್ತಿ ದುಡ್ಡು ಈಗಾಗಲೇ ನಮ್ಮ ಗುತ್ತಿಗೆದಾರರಿಗೆ ಕೊಡ್ಲಿಕ್ಕೆ ಬಾಕಿ. ಆದ್ರೆ ಉಸ್ಮಾನ್ ರವರಂತಹ ಹುರುಪು ಮತ್ತು ಅಷ್ಟು ಶಕ್ತಿ ಮತ್ತು ಸಾಮರ್ಥ್ಯ ಇದ್ರೆ ಖಂಡಿತ ಅಷ್ಟು ದುಡ್ಡಲ್ಲಿ ಬಾಕಿ ಇದ್ರೂ ಕೂಡ ಹಲವು ಕಾಮಗಾರಿಗಳನ್ನು ಇಲ್ಲಿ ಮಾಡಲು ಸಾಧ್ಯ. ನೀವು ಹೇಳಿದಂತಹ ಏನು ಕೆಲಸ ಇದೆ ಅದೆಲ್ಲವನ್ನು ನಿಮ್ಮ ಸಹಕಾರ ಮತ್ತು ಸಲಹೆಗಳ ಮೂಲಕ ಸನ್ಮಾನ್ಯ UT ಖಾದರ್ ಅವರ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ಅವರಲ್ಲಿ ನಿವೇದನೆಯನ್ನು ತೋರ್ಪಡಿಸಿ ಉಸ್ಮಾನ್ ಕಲ್ಲಾಫ್ ಅವರ ಜೊತೆಗೂಡಿ ಇಲ್ಲಿಯ ಕೆಲಸಗಳನ್ನು ಹಂತ ಹಂತವಾಗಿ ನಾನು ಇನ್ಶಾ ಅಲ್ಲಾಹನ ಅನುಗ್ರಹದಿಂದ ನಾನು ಮಾಡಿಕೊಡುತ್ತೇನೆ. ಬಂಧುಗಳೇ, ಮೊನ್ನೆ ನಡೆದ ಚುನಾವಣೆಯಲ್ಲಿ ನನ್ನ ಗೆಲುವಿನ ಬಗ್ಗೆ ಹಲವಾರು ಚರ್ಚೆಗಳು ನಡೆದಿತ್ತು. 31 ಜನ ಅವಕಾಶ ಇತ್ತು. ಅದರಲ್ಲಿ ಕೆಲವರು ನಮ್ಮ ಒಳಗಿನವರೇ 30ರ ವಿಚಾರ ಮಾತ್ರ ಮಾತಾಡಿ ಒಂದನ್ನು ಬಿಟ್ಟು ಬಿಡಿ, ಅಯ್ಯೂಬ್ ಯಾವತ್ತೋ ನೆಲಸಮ ಆಗಿ ಬಿಟ್ಟಿದ್ದಾನೆ, ಅವನಿಗೆ ಗೆಲುವಿನಲ್ಲಿ ಯಾವುದೇ ಅವಕಾಶ ಇಲ್ಲ ಅಂತ ಹೇಳಿದಾಗಲೂ ಕೂಡ ಈ ಪ್ರದೇಶದ ಹಿರಿಯರು, ಯುವಕರು, ಮಹಿಳೆಯರು, ನನ್ನ ಪ್ರೀತಿಯ ಸ್ನೇಹಿತರು, ಪಕ್ಷದ ಕಾರ್ಯಕರ್ತರು ಮತ್ತು ನನ್ನ ನಾಯಕರಾದ ಸನ್ಮಾನ್ಯ UT ಖಾದರ್ ಅವರು
ಒಂದು ರೀತಿಯ ಸಲಹೆಗಳನ್ನು ಮತ್ತು ಸೂಚನೆಗಳನ್ನು ಕೊಡುವುದರ ಮೂಲಕ ನನಗೆ ಜನರೊಂದಿಗೆ ಯಾವ ರೀತಿ ಬೆರೆಯಬೇಕು, ಯಾವ ರೀತಿ ಜನರೊಂದಿಗೆ ಚುನಾವಣೆಯಲ್ಲಿ ನಿನ್ನ ವಿಚಾರಧಾರೆಗಳನ್ನು ಇಡಬೇಕೆನ್ನುವ ಸಲಹೆಗಳನ್ನು ನೀಡಿದ್ರು. ಅದರಂತೆ ನಾನು ಮತ್ತು ನನ್ನ ಸ್ನೇಹಿತರು ಮತ್ತು ನನ್ನ ಕಾರ್ಯಕರ್ತರು ಯುವಕರು ಸೇರಿಕೊಂಡು ಮನೆ ಮನೆಗೆ ಹೋಗಿ ಸತ್ಯ ವಿಚಾರಗಳನ್ನು ತಿಳಿಸುತ್ತಾ ನನ್ನನ್ನು ಈ ರಾಜಕೀಯ ಚದುರಂಗಾಟದ ಜಂಜಾಟದಲ್ಲಿ ಸಮುದ್ರದಲ್ಲಿ ಮುಳುಗಿ ಹೋಗುತ್ತಿದ್ದ ನನ್ನನ್ನು ನೀವೆಲ್ಲರೂ ಸೇರಿ ಅಲ್ಲಾಹನ ಅನುಗ್ರಹದಿಂದ ದಡ ಸೇರಿಸಿದ್ರಿ. ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಬಂಧುಗಳೇ. ಖಂಡಿತ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಗೌರವವನ್ನು ಗಳಿಸುವುದರ ಜೊತೆಗೆ ನಿಮ್ಮ ಊರಿನ ಕೆಲಸಗಳನ್ನು ಹಂತ ಹಂತವಾಗಿ ಮಾಡಿಕೊಡುತ್ತೇನೆ. ಎಷ್ಟೇ ಕೆಲಸ ಮಾಡಿದ್ರು ಕೂಡ ಆತನ ನಾಲಿಗೆ ಚೆನ್ನಾಗಿಲ್ಲದಿದ್ರೆ, ಆತನ ನಾಲಿಗೆ ಹೊಲಸಾಗಿದ್ರೆ ಯಾವ ಕೆಲಸಗಳನ್ನು ಜನ ಮೆಚ್ಚಲಿಕ್ಕೆ ಸಾಧ್ಯ ಇಲ್ಲ. ಆದುದರಿಂದ ನಾನು ಸ್ವಯಂ ಪ್ರೇರಿತನಾಗಿ ನನ್ನಲ್ಲಿ ಯಾವೆಲ್ಲ ಒರಟುತನಗಳಿದ್ದವು, ಯಾವೆಲ್ಲ ಒಂದು ನನ್ನ ಕೆಟ್ಟ ದುರಭ್ಯಾಸಗಳ ಮಾತುಗಳಿದ್ದವು, ಅದೆಲ್ಲವನ್ನು ನಾನು ಕಟ್ಟಿಕೊಂಡು ನನ್ನ ಕಾಲಡಿಯಲ್ಲಿ ಇಟ್ಕೊಂಡು ಅದರಿಂದ ಯಾವುದೇ ಸಾಧನೆ ಸಾಧ್ಯವಿಲ್ಲ. ನಿಮ್ಮ ಜೊತೆ ಒಬ್ಬ ಸಹೋದರನಾಗಿ, ನಿಮ್ಮ ಮನೆಯ ಒಬ್ಬ ವ್ಯಕ್ತಿಯಾಗಿ ನಿಮ್ಮೆಲ್ಲರ ಪ್ರೀತಿಯನ್ನು ಗಳಿಸುವುದರ ಮೂಲಕ, ವಿಶ್ವಾಸವನ್ನು ಗಳಿಸುವುದರ ಮೂಲಕ, ನಿಮ್ಮ ಸ್ನೇಹವನ್ನು ಗಳಿಸುವುದರ ಮೂಲಕ ಖಂಡಿತ ಈ ಪರಿಸರಕ್ಕೆ ನೀವು ಕೊಟ್ಟ ಮತಗಳಿಗೆ, ನಿಮ್ಮ ಗೌರವಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ಹಂತ ಹಂತವಾಗಿ ಕೆಲಸವನ್ನು ಮಾಡಿಸ್ತೇನೆ ಎಂಬ ಒಂದು ವಿಚಾರವನ್ನು ನಿಮ್ಮ ಮೂಲಕ ಹೇಳಿಕೊಡುತ್ತಾ, ನನಗೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಪ್ರೀತಿಯ ಅಭಿನಂದನೆಯನ್ನು ಮಾಡಿದ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಮುಂದಿನ ದಿನಗಳಲ್ಲಿ ಈ ರೀತಿ ನಮ್ಮನ್ನು ಈ ಲೋಕದಲ್ಲಿ ಹೇಗೆ ನಾವು ಸೇರಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಇದ್ದೇವೆ, ಅದೇ ರೀತಿ ಮುಂದಿನ ಆಹಾರ ಅನ್ನುವ ಒಂದು ಪರಲೋಕ ಅನ್ನುವ ಸ್ಥಳದಲ್ಲಿ ನಾವೆಲ್ಲರೂ ಅಲ್ಲಾಹನ ಇಷ್ಟಪಡುವಂತಹ ಆ ಸ್ವರ್ಗದ ಒಂದು ವಾತಾವರಣ ಕೂಡ ನಮ್ಮ ಬದುಕಲ್ಲಿ ಬರಲಿ, ಅಲ್ಲಾಹನದಕ್ಕೆ ಅನುಗ್ರಹವನ್ನು ನೀಡಲಿ ಅಂತ ಆಶಿಸುತ್ತಾ, ಈ ವಾರ್ಡಿನಲ್ಲಿ ಒಂದು 11 ಮಂದಿಯ ಮುಸಲ್ಮಾನರು, ಅದೇ ರೀತಿ ಹಿಂದೂಗಳು, ಕ್ರೈಸ್ತರು, ಒಂದು 11 ಜನರ ಟೋಟಲ್ ಆಗಿ ಒಂದು ವಾರ್ಡ್ ಸಮಿತಿ ಮಾಡಿಕೊಂಡು ಒಂದು ತಿಂಗಳಿಗೆ ಕಷ್ಟ ಆಗ್ಬೋದು, 2 ತಿಂಗಳಿಗೆ ಒಮ್ಮೆ ಮೀಟಿಂಗ್ ಕರೆದು ಸಮಗ್ರವಾದ 1, 2, 3 ಅಂತ ಹಂತ ಇಡುವುದು, ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಹೇಳಿ ಕೆಲಸ ಮಾಡೋದು. ಮತ್ತೆ ನೀರಿನ ಬಗ್ಗೆ ಹೇಳಿದ್ರು, ಖಂಡಿತ ನನ್ನ ಒಂದು ತಿಳುವಳಿಕೆ ಮಟ್ಟಿನಲ್ಲಿ ನೀರಿನ ಸಮಸ್ಯೆ ಇಲ್ಲ ಇಲ್ಲಿ. ಮೊನ್ನೆ ಆ ನೀರು ಬಿಡುವಂತವರು ಹೇಳಿದ್ರು, ಅಲ್ಲಿ ನೀರು ಕಲೌತನ ಆಗ್ತಾ ಇದೆ, ಕಣ್ಣು ಹಾಕ್ತಾ ಇದ್ದಾರೆ ಇಲ್ಲಿ ನಮ್ಮ ತೊಕ್ಕೋಟಿನಲ್ಲಿ. ಅದಕ್ಕಾಗಿ ನಾನು ಏನ್ ಮಾಡಿದೆ, ಇದುಂಟಲ್ಲ ಯಾವುದು ಗೇಟ್ ವಾಲ್ಗೆ ರಾತ್ರಿ ಹೊತ್ತು ಬಂದು ಅದನ್ನು ಕಲವು ಮಾಡೋದು ನಿಜ, ಅವರು ಹೇಳಿದ್ದು ಸತ್ಯ, ಅದರಲ್ಲಿ ಏನು ಇದಿಲ್ಲ. ಅದಕ್ಕಾಗಿ ನಾನೀಗ ಅದಕ್ಕೆ ಲಾಕ್ ಮಾಡಿಸಿ ಆ ಲಾಕ್ ಅನ್ನು ಅವರ ಕೈಲಿ ಕೊಟ್ಟು ಬಿಡ್ತೀನಿ. ಇನ್ನು ಅಲ್ಲಿ ಟ್ಯಾಂಕ್ 2 ಟ್ಯಾಂಕ್ನ ನೀರು ಕೂಡ ಕಲವು ಮಾಡುವಂತಹ ಅವಕಾಶ ಇಲ್ಲ. ಅದನ್ನು ನಾನು ಸ್ಟಾಪ್ ಮಾಡಿದ್ದೇನೆ ಬಂದ ತಕ್ಷಣ, 1 ವಾರ ಆಯ್ತು. ಮತ್ತೆ ಈಗ ಏನಂತ ಹೇಳಿದ್ರೆ, ನೀರಿನ ಕೊರತೆ ಇಲ್ಲ, ನೀರು ಬಿಡುವವರ ಸ್ವಲ್ಪ ಕೊರತೆ ಇದೆ. ಆದಷ್ಟು ಅದನ್ನು ನಾನು ಸರಿಪಡಿಸುವಂತಹ ವ್ಯವಸ್ಥೆ ಮಾಡ್ತಾ ಇದ್ದೇನೆ. ಆದ್ರೆ ಒಂದು ವೇಳೆ ಅದು ಆಗದಿದ್ರೆ ಕೆಲವೊಂದು ವಿಚಾರ ನನ್ನ ಕೈಯಲ್ಲಿ ಇರುವುದಿಲ್ಲ. ತುಂಬಾ ಸಮಸ್ಯೆ ಆದ್ರೆ ಅದಕ್ಕೆ ನಗರಸಭೆ, ಈಗ ನಮ್ಮ ಕೈಯಲ್ಲಿ ಯಾರ ಕೈಯಲ್ಲಿ ಇಲ್ಲ, ಈಗೆಲ್ಲ ಕಮಿಷನರ್ ಅವರ ಕೈಯಲ್ಲಿ ಇರುವುದು. ಈ ನೀರಿನ ಕೊರತೆ ಇಲ್ಲ, ನೀರು ಬಿಡುವವರ ಸಮಸ್ಯೆ ಇದೆ. ಅವರು ಸಕಾಲಕ್ಕೆ ನೀರು ಬಿಡದೇ ಇದ್ರಿಂದ ತುಂಬಾ ಸಮಸ್ಯೆ ಆಗ್ತದೆ. ಇಲ್ಲಿಗೂ ಸರಿಯಾಗಿ ನೀರು ಬರ್ತಾ ಇಲ್ಲ, ಒಳಕ್ಕೆ ಬರ್ತಾ ಇಲ್ಲ, ಮಂಚಿಲಕ್ಕೆ ಬರ್ತಾ ಇಲ್ಲ. ಅದರಿಂದ ಏನಾದ್ರೂ ಆಲ್ಟರ್ನೇಟಿವ್ ಅವರೇನಾದ್ರೂ ಮಾಡ್ಬೋದು. ಅದಕ್ಕೆ ಯಾವುದು ನೀರಿನ ವಿಚಾರಕ್ಕೆ ಬಿಡುವ ವ್ಯಕ್ತಿಯಿಂದ ಸಮಸ್ಯೆ ಆದ್ರೆ ಅದಕ್ಕೆ ಪರಿಹಾರ ನಗರಸಭೆ ಕಂಡುಕೊಳ್ತದೆ. ಮತ್ತೆ ನಾನು ಯಾರನ್ನು ಅದನ್ನು ಬದಲಾಯಿಸಿ ಹಾಗೆ ಅಂತ ಹೇಳಿಕ್ಕೆ ಹೋಗ್ತಾ ಇಲ್ಲ. ನಾನು ಅವರನ್ನು ಸಾಧ್ಯವಿರುವಷ್ಟು ಪ್ರೀತಿ ವಿಶ್ವಾಸ ತೋರಿಸಿಕೊಂಡು ಅದರ ನಂತರ ಸಮಸ್ಯೆಗಳಿದ್ರೆ ಯಾವುದು ನಮ್ಮ ಈ ಪೈಪ್ ಲೈನ್ ಉಂಟು, ಎಕ್ಸ್ಪ್ರೆಸ್ ಪೈಪ್ ಲೈನ್ ಅಂತ ಉಂಟು. ಈಗ ನಾನು ವಲಯಕ್ಕೆ ಮೊನ್ನೆ ಮಾಡಿದೊಂದು 2 ಪೀಸ್ ಮಾಡಿದ್ದು, ಅಲ್ಲಿ ನೀರಿನ ಕೊರತೆ ದಪ್ಪ ಮಾಡಿ ಕೊಟ್ಟೆ. ಅಂತ ಒಂದು ಸಂದರ್ಭ ಇದ್ರೆ ಮೀಟಿಂಗ್ ಇಟ್ಟು ಆ ಎಕ್ಸ್ಪ್ರೆಸ್ ಲೈನ್ ಎಲ್ಲಿಗಾದ್ರೂ ಅಗತ್ಯ ಇದ್ರೆ ಅದನ್ನು ನಾನು ಮಾಡಿಸ್ಕೊಡ್ತೇನೆ. ಯಾವುದು ಈ ಲೈನ್ ರೂಪದಲ್ಲಿ ತೊಂದರೆ ಇದ್ರೆ ಅದನ್ನು ನಾನು ಮೀಟಿಂಗ್ ನಲ್ಲಿ ಮಾತಾಡಿ ಅದರ ವ್ಯವಸ್ಥೆ ಮಾಡ್ತೇನೆ. ಅಂತೂ ನಾನೊಂದು ಮಾತನ್ನು ಹೇಳ್ತೇನೆ, ಆದಷ್ಟು ಬೇಗ ನೀರಿನ ಒಂದು ಕೊರತೆಯನ್ನು ನೀಗಿಸುವಂತ ಕೆಲಸ ನನಗೆ ಫಸ್ಟ್ ನಾನು ಪ್ರಿಫರೆನ್ಸ್
ಅದಕ್ಕೆ ಕೊಡ್ತೇನೆ. ಅದರ ನಂತರ ಹಂತ ಹಂತ ಬೇರೆ ಕೆಲಸಕ್ಕೆ ಹೋಗೋಣ ಅಂತ ನಾನು ಒಂದು ವಿಚಾರವನ್ನು ತಿಳಿಸಿದ ವಿಚಾರ. ಅದನ್ನು ಏನು ಯಾವ ರೀತಿಯಲ್ಲಿ ಸರಿಪಡಿಸಲಿಕ್ಕೆ ಸಾಧ್ಯ ಅದನ್ನು ಮಾಡೋಣ. ಮತ್ತೊಂದು ಮೊನ್ನೆ ಉಸ್ಮಾನ್ ಇರುವಾಗ ಮಿನಿಸ್ಟರ್ ಹೇಳಿದ್ರು, ಈ ವಾರ್ಡಿಗೆ ಮತ್ತು ಅನೇಕರ ವಾರ್ಡಿಗೆ ಸೆಟ್ ಆಗಿ ಒಂದು ಈಗ ಗೊತ್ತುಂಟಲ್ಲ, 5 ರೂಪಾಯಿ ಹಾಕಿದ್ರೆ 20 ಲೀಟರ್ ನೀರು ಸಿಗುವಂತ ಒಂದು ವ್ಯವಸ್ಥೆ ಇದೆ, ಪ್ಯೂರ್ ನೀರು, ಮಿನರಲ್ ವಾಟರ್ ಅಂತ ಒಂದು ವಿಚಾರವನ್ನು ಅವ್ರ ಹತ್ರ ಹೇಳಿದ್ದೇನೆ. ಅಲ್ಲಿ ಮಿಡ್ಲಲ್ಲಿ ಎಲ್ಲಿ ಆದ್ರೂ ನಮ್ಗೆ ಮೈನ್ ರೋಡ್ ಅಲ್ಲಿ ರಸ್ತೆಯಲ್ಲಿ ಜಾಗ ಇದ್ರೆ ಅದನ್ನೊಂದು ಮಾಡಿಬಿಟ್ಟು ಯಾರಿಗೆ 5 ರೂಪಾಯಿ ಹಾಕಿದ್ರೆ 20 ಲೀಟರ್ ನೀರು ಕುಡಿಯಲು ಹೋಗುವಂತ ಒಂದು ಅವಕಾಶ ಇದೆ ಸರ್ಕಾರದಿಂದ. ಅದನ್ನು ಯಾಕೆಂದ್ರೆ ನಮ್ಮ ಈ ಏರಿಯಾಕ್ಕೆ ಶುದ್ಧ ನೀರಿನ ಅಗತ್ಯ ಇದೆ. ಅದು ಯಾವುದೇ ನೀರಾದ್ರೂ ಅದನ್ನು ಪ್ಯೂರ್ ಮಾಡಿ ಕಳಿಸುವಂತ ಒಂದು ಅವಕಾಶ ಇದೆ. ಅದನ್ನು ಕೂಡ ನಾನು ನಿಮಗೆ ಒಂದು ಮಿನಿಸ್ಟರ್ ಹತ್ರ ಮತ್ತು ಉಸ್ಮಾನ್ ಅವ್ರ ಹತ್ರ ಹೇಳಿ ನಾನು ಮತ್ತು ಮಿನಿಸ್ಟರ್ ಎಲ್ಲ ಸೇರಿ ಅದು ಒಂದು ವಾರ್ಡಿಗೆ ಆಗುದಿಲ್ಲ, ಒಂದು 2 ವಾರ್ಡಿಗೆ ಮಾಡುವ ರೀತಿಯಲ್ಲಿ ಒಂದು ಮಾಡೋಣ ಅಂತ ಹೇಳಿ ಒಂದು ಐಡಿಯಾ ಎಲ್ಲ ಹಾಕಿದ್ದೇನೆ. ಅದೇ ರೀತಿ ಮತ್ತೆ ಈಗ ಮನೆದು ಒಂದು ಹೇಳ್ಬೇಕಿತ್ತು. ಈಗ ಉಳ್ಳಾಲ ನಗರಸಭೆಯಲ್ಲಿ ನಮ್ಮ ವಸತಿ ನಿವೇಶನ ಅಂತ ಕೊಡುವಂತ ಒಂದು ಅವಕಾಶ ಇತ್ತು. 2014ರಲ್ಲಿ 15ರಲ್ಲಿ 16ರಲ್ಲಿ ಈ ಪ್ರದೇಶದಲ್ಲಿರುವಂತ ಕೆಲವರೆಲ್ಲ ಅರ್ಜಿ ಕೊಟ್ಟಿದ್ದಾರೆ. ಅದು ಬಾಡಿಗೆ ಮನೆಯಲ್ಲಿ ಇರುವವರಿಗೆ, ಬಡವರಿಗೆ ಆದ್ಯತೆ ಇದೆ. ತದನಂತರ ಅವಿಭಕ್ತ ಕುಟುಂಬ ಅಂತ ಹೇಳ್ತೇವೆ, ಯಾಕಂದ್ರೆ ಒಂದು ಕುಟುಂಬದಲ್ಲಿ 4-5 ಫ್ಯಾಮಿಲಿ ಇರ್ತದೆ, ಅದು ಬರೆದುಕೊಳ್ಬೇಕು ಅಂತವರಿಗೆ ಅರ್ಜಿ ಕೊಟ್ಟವರಿಗೆ ಒಂದು ಅವಕಾಶ ಇದೆ. ಈಗಾಗಲೇ ಅಲ್ಲಿಗೆ ಬಂದು ಕೆಲವರು ಬಂದು ಅರ್ಜಿ ವಿಚಾರ ಮಾಡಿ ಅದಕ್ಕೆಲ್ಲ ನಾನೆಲ್ಲ ವ್ಯವಸ್ಥೆ ಎಲ್ಲ ಮಾಡಿ ಕೊಟ್ಟಿದ್ದೇನೆ. ನಮ್ಮ ಈ ಪರಿಸರದಲ್ಲಿ ಯಾರಾದ್ರೂ ಅಂತ ಇದ್ರೆ ದಯವಿಟ್ಟು ಕಲಿಸಿಕೊಡಿ. ಯಾರಿಗೆ ಅರ್ಹತೆ ಉಂಟಾ, ಯಾರಿಗೆ ಅರ್ಹರ ಅಂತವರಿಗೆ ಎಷ್ಟೇ ಕಷ್ಟಪಟ್ಟಾದ್ರೂ ಅವರಿಗೆ ಆ ಮನೆಯನ್ನು ಕೊಡುವಂತ ಅವಕಾಶ ನಾನು ಮಾಡಿಕೊಡ್ಬೇಕು. ಮೊನ್ನೆ ಉಸ್ಮಾನ್ ಇದ್ದಾಗ ನಾನು ಹೇಳಿದೆ ಮಿನಿಸ್ಟರ್ ಹತ್ರ, ನೋಡಿ ಈ ಮನೆ ವಿಚಾರಗಳಿಗೆ ಯಾರು ಇನ್ಫ್ಲುಯೆನ್ಸ್ ಮಾಡುವ ಅಗತ್ಯ ಇಲ್ಲ, ಯಾರಿಗೂ ಸಹ ಮಾಡುವ ಅಗತ್ಯ ಇಲ್ಲ. ಅದಕ್ಕಾಗಿ ಅವರು ಅದರ ಅಧ್ಯಕ್ಷರಾಗಿದ್ದಾರೆ ಯುಡಿಕಾದ. ಅದಕ್ಕೊಂದು ಸಮಿತಿ ಮಾಡಿ ಯಾರು ನಿರ್ಗತಿಕರಿದ್ದಾರೆ, ಬಡವರಿದ್ದಾರೆ ಅವರಿಗೆ ಕೊಡುವಂತ ಅವಕಾಶ ಇದೆ. ಅದರಿಂದ ಈ ಊರಿನಲ್ಲಿ ಅರ್ಜಿ ಕೊಟ್ಟವರು ಯಾರಾದ್ರೂ ಇದ್ರೆ ಕಲಿಸಿಕೊಡಿ ಅವರಿಗೆ. ನಾನು ಆ ಮನೆ ವ್ಯವಸ್ಥೆಯನ್ನು ಸಿಗುವಂತ ವ್ಯವಸ್ಥೆ ಖಂಡಿತ ಈ ಸಂದರ್ಭದಲ್ಲಿ ಮಾಡಿ. ಸನ್ಮಾನ ಸಮಾರಂಭಕ್ಕೆ ಆಗಮಿಸಿದಂತಹ ಸನ್ಮಾನಿತರಾದಂತಹ ನಮ್ಮ ನೂತನ ಕೌನ್ಸಿಲರ್ ಆಗಿರುವಂತಹ ಶ್ರೀಯುತ ಅಯ್ಯೂಬ್ ಮಂಚಿಲ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಅದೇ ರೀತಿ ಉಸ್ಮಾನ್ ಕಲ್ಲಾಪು ಎಲ್ಲರಿಗೂ ಚಿರಪರಿಚಿತರಾಗಿರುವಂತಹ ಒಬ್ಬ ವ್ಯಕ್ತಿತ್ವ. ಇವರು ಕೂಡ ನಮ್ಮ ಈ ಸ್ಥಳೀಯ ಮಟ್ಟದ ಸಣ್ಣ ಕಾರ್ಯಕ್ರಮಕ್ಕೆ ಬಂದು ಚಂದಗಾಣಿಸಿಕೊಟ್ಟದಕ್ಕೆ ತಮಗೆ ಧನ್ಯವಾದಗಳು ಸರ್.